ನಮಸ್ಕಾರ ಎಲ್ಲರಿಗೂ ದುನಿಪು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನಿಕಲು ಮಾತೆಲ್ಲ ಎಂಚವುಲ್ಲರು. ನಮ್ಮ ಕರಾವಳಿಯ ಮಣ್ಣಿನ ಭಾಷೆ, ಕೇಳಲು ಕೂಡ ಚೆನ್ನಾಗಿರುವ ತುಳು ಭಾಷೆಯನ್ನು ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ? ಕೇವಲ ಪದಗಳನ್ನು ಮಾತ್ರ ಅಲ್ಲ, ತುಳು ಭಾಷೆಯ ಸೊಗಡನ್ನು ಕೂಡ ಅನುಭವಿಸುವ. ಬನ್ನಿ, ಇವತ್ತಿನ ಈ ಹೊಸ ವಿಡಿಯೋದಲ್ಲಿ ಕನ್ನಡದ ಮೂಲಕ ತುಳು ಕಲಿಯುವ ನಮ್ಮ ಪಯಣವನ್ನು ಮುಂದುವರಿಸುವ ಅಲ್ವಾ? ಈಗ ಮೊದಲನೇ ವಾಕ್ಯ, ನನಗೆ ಸ್ವಲ್ಪ ಸಹಾಯ ಬೇಕು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಎಂಕು ಅಂತೆ ಸಾಯ ಆರ್ ಸಕಾಯ ಬೋಡು. ಇಲ್ಲಿ ಸಹಾಯಕ್ಕೆ ತುಳುವಲ್ಲಿ ಸಾಯ ಅಂತ ಹೇಳ್ತಾರೆ ಅಥವಾ ಸಕಾಯ ಅಂತಲೂ ಹೇಳ್ತಾರೆ. ಎಂಕುವಂತೆ ಸಾಯ ಬೋಡು. ಹಾಗೆ ಮುಂದಿನ ವಾಕ್ಯ, ನನಗೆ ತುಳು ಅಷ್ಟಾಗಿ ಬರುವುದಿಲ್ಲ. ಎಂಕು ತುಳು ಜಾಸ್ತಿ ಬರ್ಪುಜಿ. ಚಿಂತೆ ಮಾಡಬೇಡಿ, ನಿಮಗೆ ಕಲಿಸಲಿಕ್ಕೆ ನಾನಿದ್ದೇನೆ ಆಯಿತಾ? ಮುಂದಿನ ವಾಕ್ಯ, ಚಿಂತೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತೆ. ಇದನ್ನು ತುಳುವಲ್ಲಿ ಚಿಂತೆಗೆ ಮಂಡೆ ಬೆಚ್ಚ ಅಂತ ಹೇಳ್ತಾರೆ. ಮಂಡೆ ಬೆಚ್ಚ ಮಲ್ಪೊಡ್ಚಿ ಮಾತಲ ಸರಿಯಾಪುಂಡು. ಮುಂದಿನ ವಾಕ್ಯ, ಸಮಯಕ್ಕೆ ಎಲ್ಲವನ್ನು ಸರಿ ಮಾಡುವ ಶಕ್ತಿ ಇದೆ. ಇದನ್ನು ತುಳುವಲ್ಲಿ ಸಮಯಕ್ಕೆ ತುಳುವಲ್ಲಿ ಪೊರ್ತು ಅಂತ ಹೇಳ್ತಾರೆ ಆಯಿತಾ? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಪೊರ್ತುಗು ಮಾತೆಲ್ಲ ಸರಿ ಮಲ್ಪುನ ತಾಕತ್ತು ಉಂಡು. ಶಕ್ತಿಗೆ ತಾಕತ್ತು ಅಂತ ಹೇಳ್ತಾರೆ. ಹಾಗೆ ಮುಂದಿನ ವಾಕ್ಯ, ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ತಾಳ್ಮೆಗೆ ತುಳುವಲ್ಲಿ ಸಮಾಧಾನ ಅಂತ ಹೇಳ್ತಾರೆ. ಮತ್ತೊಂದು ಶಬ್ದ ಉಂಟು, ಓರ್ಪು ಅಂತ. ಇದು ಅಷ್ಟಾಗಿ ಬಳಕೆಯಲ್ಲಿ ಇಲ್ಲ. ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಕಾಪುನ ಸಮಾಧಾನ ಅಥವಾ ಓರ್ಪು ಇಪ್ಪೊಡು ಆತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ತುಳು ಕಲಿಯಲು ಮನಸ್ಸಿದ್ದವರಿಗೆ ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ನ ಹೊಸ ಗೆಳೆಯರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನಮ್ಮ ಪಯಣ ಇಲ್ಲಿಗೆ ನಿಲ್ಲುವುದಿಲ್ಲ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ತುಳು ಕಲಿಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಲ್ಮೇಲ್ ಗೆಳೆಯರೇ.